ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಪುತ್ತೂರು ತಾಲೂಕು ಹೆಚ್ಚುವರಿ ನಗರಾಭಿವೃದ್ಧಿ ಅಧಿಕಾರಿ ಕೃಷ್ಣಮೂರ್ತಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ, ಡಯಾಲಿಸಿಸ್ ಘಟಕ ಮತ್ತು ವಾರ್ಡ್ಗಳಲ್ಲೂ ಪರಿಶೀಲಿಸಿದ್ರು. ತಾಲೂಕು ಆಸ್ಪತ್ರೆಗೆ ಬೇಕಾದ ವ್ಯವಸ್ಥೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ವ್ಯವಸ್ಥೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಮಾಡುವುದಾಗಿ ಎಚ್ ಕೃಷ್ಣಮೂರ್ತಿ ಹೇಳಿದ್ರು. ಹಾಸ್ಪಿಟಲ್ಗಳ ನಿರ್ವಹಣೆ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು, ಮತ್ತು ಹಾಸ್ಪಿಟ್ಲ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನು ನೋಡಬೇಕು. ರೆಗ್ಯುಲರ್ ಮಾನಿಟರಿಂಗ್ ಇರಬೇಕು ಮತ್ತು ಜನರಿಗೆ ಸುಲಭವಾಗಿ ಸರ್ಕಾರದಲ್ಲಿ ಸಿಗುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಫೆಸಿಲಿಟೀಸ್ಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ಅದನ್ನು ಮಾಡ್ತಾಯಿದ್ದೀವಿ. ಆನ್ ದ ಅದರ್ ಹ್ಯಾಂಡ್ ಏನು ತೊಂದರೆಗಳಿದೆ ಸರ್ಕಾರ ಗಮನಕ್ಕೆ ನಾವು ತರೋದು. ಈಗ ಕೆಲವು ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದೀವಿ. ಡಯಾಲಿಸಿಸ್ ನೋಡಿ ಚೆನ್ನಾಗಿದೆ, ಹಾಸ್ಪಿಟ್ಲ್ ಕ್ಲೀನ್ ಇದೆ, ಇದ್ದುದರಲ್ಲೇ ಕ್ಲೀನಾಗಿದೆ. ಯಾಕಂದರೆ ಹಳೆ ಹಾಸ್ಪಿಟ್ಲ್ ಆಗಿರೋದ್ರಿಂದ ನನಗೂ ಗೊತ್ತಿದೆ. ಹಿಂದೆ ನಾನು AC ಆಗಿ ಕೆಲಸ ಮಾಡಿದ್ದೀನಿ, ಸಮಸ್ಯೆಗಳು ಇರೋದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನೂ ಏನಾದರೂ ಸಮಸ್ಯೆಗಳು, ಸವಾಲುಗಳು, ಈಗ ಸೆಕ್ಯೂರಿಟಿ ಎಲ್ಲ ಗ್ರೂಪ್ ಡಿ ಅಷ್ಟು ಇದ್ದರೆ ಅವರೇ ಬೇಸ್ಮೆಂಟ್, ನಿಜವಾಗ್ಲೂ ಅವ್ರು ಇದ್ದರೆ ಅಸಿಸ್ಟೆಂಟ್ ಇದ್ದರೆ ಅಥವಾ ಕೆಲಸ ಮಾಡೋದಿದ್ದರೆ ಕ್ಲೀನಿಂಗ್ ಆಗಲಿ ಅಥವಾ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವುಗಳನ್ನು ನೋಡಿಕೊಂಡು ಸರ್ಕಾರದ ಗಮನಕ್ಕೆ ತರೋದು ಮತ್ತು ನಮ್ಮ ಸಾಧ್ಯವಾದಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಆದರೆ DC ಅಥವಾ DHO ಲೆವೆಲ್ಗೆ ಅವರ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ನೆಕ್ಸ್ಟ್ ವಿಸಿಟ್ ನಮ್ಮದು ಮಾನ್ಯ ನಮ್ಮ CS ಮೇಡಮ್ ಹಾಸ್ಪಿಟಲ್ ಇದಿದೆ, ನಮ್ಮ ಸ್ಕೂಲ್ ಇದೆ, ಅವುಗಳ ವಿಸಿಟ್ ಮಾಡಿ ಹಾಸ್ಪಿಟಲ್ ವಿಸಿಟ್ ಸ್ಕೂಲ್. ಪ್ರವೀಣ್, V4 ನ್ಯೂಸ್, ಪುತ್ತೂರು.